ತುಂಬಾ ವಿಶೇಷವಾಗಿರುವಂಥ ತುಂಬಾ ಅಪರೂಪದ ನೀವು ಇಲ್ಲಿ ತನಕ ಮಾಡಿರೋದಂಥ ತಿಂದಿರೋದಂಥ ಜೋನಿ ಬೆಲ್ಲ ಹಾಕಿ ಮಾಡುವಂತಹ ರುಚಿಯಾಗಿರುವಂತಹ ನೀರು ದೋಸೆಯನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ತಿನ್ನೋದಕ್ಕೆ ನಮಗೆ ಚಟ್ನಿ ಪಲ್ಯ ಯಾವುದು ಬೇಡ. ರೆಸಿಪಿ ನಿಮಗೆ ಇಷ್ಟ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ನೀರ್ದೋಸೆ ಮಾಡಲಿಕ್ಕೆ ನಾನು 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ನೀವು ದೋಸೆ ರೈಸ್ ಬೇಕಾದರೂ ಹಾಕೋಬೋದು, ರೇಷನ್ ರೈಸಲ್ಲೂ ಟ್ರೈ ಮಾಡ್ಬೋದು, ಬಟ್ ಅಷ್ಟೊಂದು ರುಚಿಯಾಗಿ ಬರಲ್ಲ ರೇಷನ್ ರೈಸ್ದು. ಬೆಳ್ತಿಗೆ ಅಕ್ಕಿ ಅಥವಾ ದೋಸೆ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಈ ಲೋಟದಲ್ಲಿ 2 ಲೋಟದಷ್ಟು ರೈಸನ್ನು ತಗೊಂಡಿದ್ದೇನೆ. ನೀವು ದೋಸೆ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 6 ಗಂಟೆ ಮುಂಚೆ ನೀವು ನೀರಲ್ಲಿ ರೈಸನ್ನು ನೆನೆ ಹಾಕಬೇಕು. ಅಟ್ಲೀಸ್ಟ್ 6 ಗಂಟೆ ಮುಂಚೆ. ಬೆಳಗ್ಗೆ ಮಾಡೋದಿದ್ರೆ ರಾತ್ರಿಯೇ ರೈಸನ್ನು ನೆನೆ ಹಾಕಿಬಿಡಿ. ಬೆಳಗ್ಗೆ ಆದ ನಂತರ ಈ ನೀರನ್ನು ಬಸಿದ್ಬಿಟ್ಟು ನಾವು ನೀಟಾಗಿ ತೊಳೆದ್ಕೋಬೇಕು. ಚೆನ್ನಾಗಿ ತೊಳೆದ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ, ಅಥವಾ ನೀವು ನೆನೆ ಹಾಕೋಕ್ಕಿಂತ ಮುಂಚೆ ತೊಳೆದ್ಕೊಂಡ್ರೂ ಓಕೆ, ನಿಮ್ಮ ಇಷ್ಟ. ನೀಟಾಗಿ ತೊಳೆದಾದ ನಂತರ ಇದನ್ನ ಒಂದು ಚೆನ್ನಾಗಿ ರುಬ್ಬುವಂಥ ಮಿಕ್ಸಿಗೆ ಹಾಕಬೇಕು. ಯಾಕಂತಂದರೆ ಈ ಹಿಟ್ಟಿದೆಯಲ್ಲೂ ತುಂಬಾ ನೈಸಾಗಿ ಬರಬೇಕು. ಗ್ರೈಂಡರ್ ಆದರೂ ಓಕೆ, ಬಟ್ ತುಂಬ ನೈಸಾಗಿ ರುಬ್ಕೋಬೇಕಾಗುತ್ತೆ. ಇದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ 2 ಲೋಟದಷ್ಟು ರೈಸನ್ನು ರುಬ್ಬಲಿಕ್ಕೆ 1 ಲೋಟದಷ್ಟು ನೀರನ್ನು ನಾವು ರುಬ್ಬುವಾಗ ಹಾಕೋಬೇಕು. ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೇನೆ, ನೀರು ದೋಸೆ ತುಂಬಾ ತೆಳ್ಳಗೆ ಬರಬೇಕು, ಚೆನ್ನಾಗಿ ಬರಬೇಕು ಅಂತಂದರೆ ಈ ಅಕ್ಕಿ ಅನ್ನೋದಿಯಲ್ವ ತುಂಬ ನೈಸಾಗಿ ರುಬ್ಕೋಬೇಕು. ಒಂದು ಚೂರು ತರಿತರೆ ಇರಬಾರ್ದು. ನಾವು ಕೈಯಿಂದ ಈ ಥರ ಮಾಡುವಾಗ ಎಲ್ಲೂ ತರಿತರೆ ಅನ್ನಿಸ್ಬಾರ್ದು, ನೈಸಾಗಿ ಸಾಫ್ಟಾಗಿ ಬರಬೇಕು. ಈ ಹದಕ್ಕೆ ನಾವು ರುಬ್ಕೊಂಡ್ರೇ ನಮಗೆ ನೀರು ದೋಸೆ ಪರ್ಫೆಕ್ಟಾಗಿ ಬರೋದು. ನಾರ್ಮಲ್ ದೋಸೆಗೆ ಇಡ್ಲಿಕ್ಕೆ ರುಬ್ಬಿದಾಗೆ ಅಲ್ಲ. ಇದನ್ನ ಇವಾಗೊಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ಈಗ ನೋಡಿ, ನಾನು 3 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೇನೆ. ಹೆಚ್ಚಿನವರಿಗೆ ನೀರು ದೋಸೆ ಮಾಡಲಿಕ್ಕೆ ಹಿಟ್ಟು ಕಲಿಸ್ಲಿಕ್ಕೇ ನೀರು ಹಾಕೋದಕ್ಕೇ ಪ್ರಾಬ್ಲಮ್ ಆಗೋದು. ಬಟ್ ಕರೆಕ್ಟಾಗಿ ನೀವು ಎಷ್ಟು ರೈಸ್ ಹಾಕ್ತೀರಾ ಅದರ 2 ಪಟ್ಟರಷ್ಟು ನೀರು ಹಾಕಬೇಕು. ಅಂದರೆ ನಾನಿಲ್ಲಿ 2 ಲೋಟದಷ್ಟು ರೈಸಿಗೆ ಟೋಟಲಾಗಿ ರುಬ್ಬುವಾಗ 1 ಲೋಟ, ಆಮೇಲೆ 3 ಲೋಟ ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ಇನ್ನೊಂದು ಮುಖ್ಯ ಇಂಗ್ರೀಡಿಯೆಂಟ್ ಏನು ಅಂತಂದರೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಜೋನಿ ಬೆಲ್ಲನ ಹಾಕ್ಕೊತಾ ಇದ್ದೇನೆ. ಇದು ಜೋನಿ ಬೆಲ್ಲ ಹಾಕಿ ಮಾಡುವಂಥದ್ದು. ನೀವು ಬೆಲ್ಲನ ಗುದ್ದಿ ಹಾಕೋರಿದ್ರೆ ನೀವು ಅಕ್ಕಿ ರುಬ್ಬುವಾಗಲೇ ಹಾಕಿ. ನಾರ್ಮಲ್ ಬೆಲ್ಲ ಆದರೆ, ಜೋನಿ ಬೆಲ್ಲ ಆದರೆ ಹಿಟ್ಟು ರೆಡಿಯಾದ ನಂತರ ಹಾಕೋಬೋದು. ನಾರ್ಮಲ್ ಬೆಲ್ಲದಲ್ಲೂ ಮಾಡ್ಬೋದು, ಬಟ್ ಅಕ್ಕಿ ರುಬ್ಬುವಾಗ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಏನಕ್ಕೆ ಹಾಕೋದು ಅಂತಂದರೆ ದೋಸೆ ತುಂಬ ರುಚಿಯಾಗಿ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ ತುಂಬ ತೆಳ್ಳಗೆ ಮಾಡೋದಕ್ಕೆ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಕಟ್ಟಾಗಲ್ಲ, ದೋಸೆ ಮಿಡ್ಲಲ್ಲಿ ಕಟ್ಟಾಗಲ್ಲ. ತುಪ್ಪ ಇಲ್ಲದಿದ್ದರೆ ಕುಕ್ಕಿಂಗ್ ಆಯಿಲನ್ನು ಹಾಕೋಬೋದು. ಇವಾಗ ಕಾಯಿಸ್ಲಿಕ್ಕೆ ಒಂದು ಮೆಥಡ್ ಇದೆ. ಅದೇನು ಅಂತಂದರೆ ತವದಲ್ಲಿ ಪ್ಯಾನನ್ನು ಇಟ್ಬಿಟ್ಟು, ನಾನು ನಾನ್ ಸ್ಟಿಕ್ ತವದಲ್ಲೇ ಮಾಡ್ತಾ ಇದ್ದೇನೆ. ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಕಾಯಿಸ್ಕೊಂಡಾದ ನಂತರ ಈರುಳ್ಳಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಳ್ಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಸೌಟಲ್ಲಿ ಹಿಟ್ಟನ್ನು ತಗೊಂಡು ಸ್ಪ್ರೆಡ್ ಮಾಡ್ಕೊಂಡು ಹಾಕೋಬೇಕು. ನೋಡಿ ಈ ಥರ. ಅದಾದ ನಂತರ ತವನ ಒಂಚೂರು ಟಿಲ್ಟ್ ಮಾಡಬೇಕು. ಕಾದಾದ ನಂತರ ತವ ಚೆನ್ನಾಗಿ ಕಾದಾದ ನಂತರ ಮೀಡಿಯಮ್ ಉರಿಯಲ್ಲೇ ಮಾಡ್ಕೊಳ್ಳಿ. ಈ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ನಿಮಗೊಂದು 10 ರಿಂದ 15 ಸೆಕೆಂಡ್ ಒಳಗಡೆ ಇದೆಯಲ್ವಾ, ಈ ದೋಸೆ ಬೇಯುತ್ತೆ. ನೀರು ದೋಸೆ ಮಗುಚಿ ಹಾಕುವಂಥ ಅವಶ್ಯಕತೆ ಇಲ್ಲ, ನಾವು ಹಾಗೆಯೇ ತಗೋಬೋದು. ಸ್ವೀಟ್ ಹಾಕಿರೋದ್ರಿಂದ ಜಾಸ್ತಿ ಉರಿ ಇಟ್ಟರೆ ಕರಟೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮೀಡಿಯಮ್ ಉರಿಯಲ್ಲೇ ಇಟ್ಟುಕೊಂಡು ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಸೈಡ್ ಕರೆಕ್ಟಾಗಿ ಎದ್ದರೆ ಈ ಥರ ಕೈಯಲ್ಲಿ ಕೂಡ ತೆಗಿಬೋದು, ಅಷ್ಟು ಸೂಪರಾಗಿ ಬಂದಿದೆ. ನೋಡಿ, ತೆಳ್ಳಗೆ ಕೂಡ ಬಂದಿದೆ. ಇಷ್ಟೇ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ. 2 ಲೋಟ ರೈಸಿಗೆ 4 ಲೋಟದಷ್ಟು ಟೋಟಲ್ ನೀರು, ರುಬ್ಬಗೆ 1 ಲೋಟ, ಅದಾದ ನಂತರ 3 ಲೋಟ ನೀರು ಹಾಕಿ ಅಡ್ಜಸ್ಟ್ ಮಾಡಿದ್ದೇನೆ. 1:2 ನೀರು, ಸ್ವಲ್ಪ ತುಪ್ಪ, ಹಾಗೆಯೇ ಬೆಲ್ಲ. ಯಾವ್ದು ಬೇಕಾದರೂ ಸಕ್ಕರೆ ಹಾಕಿದರೂ ಓಕೆ, ಬಟ್ ಬೆಲ್ಲ ಹಾಕಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಜೋನಿ ಬೆಲ್ಲ ಇದ್ದರೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ರುಚಿಯಾಗಿರುವಂಥ ಜೋನಿ ಬೆಲ್ಲದ ದೋಸೆ ರೆಡಿ ಆಗಿದೆ. ತಿನ್ನೋದಕ್ಕೆ ನಿಮ್ಗೆ ಇದಕ್ಕೆ ಚಟ್ನಿ ಅಥವಾ ಪಲ್ಯ ಏನು ಬೇಡ, ಹಾಗೆಯೇ ಸ್ವಲ್ಪ ತುಪ್ಪ ಸವರ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿರುವಂಥ ನೀರು ದೋಸೆನ ಒಂದ್ಸರಿ ಟ್ರೈ ಮಾಡಿ. ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.